ಕೊಡ್ದೆ ಈ ತ್ರೆಡ್ ಸುತ್ತಿದ್ಯಾ ಭಾರಿ ಬರಲ್ಲ ಅಮ್ಮೆ ನಾವು ಪುತ್ತೂರಿಗೆ ಉಂಟುದಲ್ಲ ಕೋರು ಮಂಡೆ ಮಲ್ಲ ಮನ್ ಬರ್ತೀನಿ ಉಂಟು ಹಂಗ ಕೊರಿಯನಾ ಉತ್ತರ ದಿಕ್ಕನ ಉತ್ತರ ಕ್ರಿಯೆ ಮನೆಲ್ಲ ಕಡೆ ಮಾಡ್ತೀವಿ ಕೊರಿಯನಾ ಉತ್ತರ ದಿಕ್ಕಣ ದಾದಾ ಊರು ತಿರುಗಿರ ಪೋಯಿನ ಕೊಡ್ತು ಒಂಜಿ ಜವಾಂದಿ ಕೊಣ್ಣನು ಅರಿಗೊಲ್ಲದ ಕೊಣ್ಣಿಯ ಆ ಕೊಣ್ಣನು ಒಂಜಿ ಜಕ್ಕಟ್ಟು ಪರಬ್ಬಿ ಒಂಜಿ ಜಕ್ಕಟ್ಟು ಪರಬ್ಬಿ ಅಂದ್ರೆ ಸರ್ತ ಉತ್ತರಿಗಿರಿ ಪಾತೆ ಮುಂತಾದ ಆಯ್ತು ಒಂದಿಲ್ಲ ಪರಬ್ಬ ಮುಸುಂಟು ಬೇರೆ ಕಡೆ ನಿನ್ನ ಅಮ್ಮೇರಿ ಅಮ್ಮೆಗೆ ಆತು ಕುಚ್ಚೋದಿತ್ತು ಅಚ್ಚೇರಿ ಆ ದುಮ್ಮೆ ಅದು ಈ ವೇಷ ಮಾಡ್ತದೆ ಇದು ವೇಷದ ಬಡಿದು ಅಲ್ಲ ಅಷ್ಟೇನದ ಪರಬೆ ವರ್ಷದ ಕೊಣ್ಣನ ಬಲಕ್ಕರ ಬಂತು ಈ ಮಲ್ಪಂದು ಅದಕ್ಕೆ ಎಷ್ಟು ಅಣ್ಣ ನಾನು ಹೋಗು ಅರಬನಿಗೆ ಇಡ್ತೆ ಆ ಬಣ್ಣ ಅಜ್ಜನ ಗೊತ್ತಾಗ ಅದು ಬರಬೇಕು ಏನ ಅದು ತಾಳಿಗೆ ಈರೆ ನನ್ನ ಮದುವೆ ಅವರು ಇದ್ರ ಬಗ್ಗೆ ಚಿಂತನೆ ಮಾಡ್ತಿದ್ರು ಅಲ್ಲಿ ಕೇಳಿದಾಗ ಸುಖದ ಅದು ತಂದಲ್ಲಿ ಮದುವೆ ಆಗ್ತದೆ ಈಗ ಕೈ ಕಟ್ಟಿದ ಭಾಷೆ ಬರೋದು ಯಾರು ಭಾಷೆ ಕೊಡಿ ಅಂದ್ರೆ ನಮ್ಮ ಮನಸ್ಸು ಶುದ್ಧ ಅಂತ ಯಾರು ಭಾಷೆ ಕೊಡಿ ಅದು ತನಗಂಡು ಒಂದು ಅದು ಬರೋದು ತಾವು ಇಂಚ ಒಂದು ದಿನ ಮಾಡಿ ಅದು ತಗೊಂಡಲ್ಲಿ 15 ದಿನ ಅವಧಿ ಬರೀ 15 ಇಂಚಿನ ಆದ್ರೆ ತೆರಿಯಲು ಒಂದು ಓಲೆ ಇನ್ನು ಆಶೀರ್ವಾದ ಪಡೆದದ್ದು ಊರು ತಿಳ್ಕೊಂಡು ಹೋಗಂತೆ ಊರು ತಿಳ್ಕೊಂಡು ಮತ್ತೆ ಕೈತಲ್ ಸಿದ್ಧದ ಕೈತಲ್ ಮತ್ತೆ ಬಣ್ಣ ಒರ್ತಿಕೊಂಡು ಹೊಳ್ಳಾಡು ನೀನೊಂದು ಹೋಗ್ತಾನೆ ನೀನೊಂದು ಹೋಗ್ತಾನೆ ಪ್ರಾಣ ರಕ್ಷಣೆ ಮಾಡ್ತಾನೆ ಪ್ರಾಣ ರಕ್ಷಣೆ ಮಾಡ್ತಾನೆ ಅಣ್ಣ ಒಣ್ಣ ಬರ್ತಿದ್ದೆ ನೀನು ಪೂರ ಕಕ್ಕದ ಒಣ್ಣು ಪ್ರಿಯ ಬಂದ ಒಂದು ಚಂಡಿ ಪುಂಡಿ ಆದಿತ್ತಾನೆ ಒಂದು ಚಂಡಿ ಪುಂಡಿ ಆದಿತ್ತಾನೆ ಭಾರಿ ಬರಲು ಎಲ್ಲ ಬಣ್ಣ ತೋಡಿ ಭಾರಿ ಬರ್ಲಿ ಅಲ್ಲಿ ಮದುವೆ ವಿಚಾರ ಪಂಡಿತ ವಿಚಾರ ಸುರುಕೆ ಭಾಷೆ ತೊಂಡೆ ಸುರುಕು ಭಾಷೆ ತೊಂಡೆ ಅಂದಿಯಾ ನನ್ನ ಭಾಷೆ ಕೊರ್ನಿ ಈರು ಭಾಷೆ ಕೊರ್ನಿ ಆರು ಭಾಷೆ ಸತ್ಯನ್ ಪುಣ್ಯ ಭಾಷೆನೆ ಇದು ಈರಿ ಮಾಡ್ಕೊಳ್ತಾಗ ಭಾಷೆ ಎಣ್ಣೆ ಮದುವೆ ಹಬ್ಬನ ಅಂಚತ್ತಲ್ಲಿ ಅಲ್ಲಿ ಹಿರಿಯ ಕೆಳಗೆ ಅಂಚಾದಲ್ಲಿ ಕಾಲ ಅವಕಾಶ ತೊಂಡೆ 15 ಕಾಲ ಅವಕಾಶ 15 என்ன பண்ணல 15 ದಿನ என்னடா 15 ಅನ್ನடಾ 15 ಅವನಿಗೆ 15 ದಿನ ಇಟ್ಟು ಮುಂದೆ ಇದು ಬಂದಾಗೆ ಉತ್ತರ ಬರ್ತದೆ ಓಲೆ ಈ ತರ ವಿಚಾರ ಈ ವಿಷಯ ತರ ವಿಚಾರ ನಿನ್ನ ಮದುವೆ ಯಾನೇ ಉಂಟು
ಯಾನೇ ಉಂಟದು ಮಲ್ಪು ಉಂಟದು ಹಾ. ಉಂಟದು ಹಾ. ಉಂಟದಾಪತಿ ಹಾ. ಉಂಟದಾಪತಿ ಅದೇ. ನೇಪಿ ಏನು ನೋಡಿ ಕುಳ್ಳೋಡ ಬರಿ ಕುಳ್ಳೋಡು ಒಬ್ಬರಿ ಬರಿ ಉಂಟು ಇರ್ತಾರೆ ಅಚ್ಚನ ಏನು ಅಣ್ಣನ ವಚನ ಹಾ. ಬಿದ್ದದ ವ್ಯವಸ್ಥೆ ಪುರಿ ಅಣ್ಣನೇ ಎಸೋ ಮದುವೆ ದಿನ ನೀವು ಒಂಜಿ ಕಡೆ ಇರ್ತಾರೆ ಅಂಚಿಂಚಿ ಬರ್ತದೆ ಕೊಡೋ ಆಚರಣೆ ನಂತರ ಆಲೋಚನೆ ಮಾಡಿ ಈ ಏನು ನಮ್ಮಲ್ಲಿ ಬಾಂಧವ್ಯ ಅವೇನು ಅರ್ಥ ಬಂತು ಈಗ ಆತ್ಮಿ ಆತ್ಮಿ ಈ ಇಂಚೆ ಮದುವೆ ದಿನ ಈ ಮದುವೆನ ದಿನ ತಾನೆ ಹಾ. ಈ ತಿಂತ ಇದು ಬೋರ್ಡೆ ಬೋಡು ಕೊಡ್ತಿ ವಸಂತ ಹಾ ಎಂಟು ಕಣ ಬರತ್ತ ಹಾ. ಒಂದು ಕಣೆ ಕಣಲ್ಲ ಯಾರೇ ರೊಕ್ಕ ಮಾಡ್ರಿ ಇದು ಮಕ್ಕಳು ಲಡ್ಡ ಬಂದು ಆದತ್ತು ಆದತ್ತು. ಈ ತರ ಇಂಚೆ ಬೆಳೆಯಲ್ಲಿ ಹಾ ಹಾ ಗೊತ್ತಾಗ ದೆಪ್ಪಡು ಹಾ ಬೇರೆ ಬೋರ ಗೆದ್ದದು ತರದ ಪಡುವುದಲ್ಲ ಜಾಲಿಯ ಹಾ ನಾನು ಅಂತ ಬಂದಾಗ ನಿನ್ನೆ ಕಾಣಲ್ಲ ಜಾನ ಈ ಸರಿ ಬೋರ್ ಮಣ್ಣನ್ನು ನಾಳೆ ನೀನು ಅಮ್ಮೆ ಸೈತಿನ ಇದು ಸೆಕೆ ಕೆಟ್ಟ ಹಾ ಆದತ್ತು ಆದತ್ತು. ಇಂಚೆ ಇಪ್ಪಣತ್ತು ಇಂಚೆ ಇಪ್ಪಣತ್ತು. ವ್ಯವಸ್ಥೆ ನಿನ್ನ ಕೆಲವು ಅವರು ವ್ಯವಸ್ಥೆ ಇಂಚಿನ ಎಂತ ಹಾ ಮಂಟಪದ ವ್ಯವಸ್ಥೆ ನಿನ್ನನೆ ಅಂತ ಬಣ್ಣನೆ ನಿನ್ನ ಮಂಡಡೆ ಅವರು ಹನ್ನೆರಡು ಗುರಿದ ಬೆರವ ಆಯ್ತಾ ಚಿತ್ರಣಗಳು ಚಿತ್ರಣ ಆಮೇಲೆ ಚಿತ್ರಿಸೋಣ ಚಿತ್ರಗಾರ ಚಿತ್ರಗಾರ ಇಂದಾವತ್ತು ನಿನ್ನ ಅಣ್ಣ ಒಂದು ಬಾಕಿ ಅವೇನ್ ಮಾಡ್ಬೋದು ಮಂಟಪ ತುಂಬ ಜನಕ್ಲಿಂಗಿ ಎಂತ ಮಿಜಿ 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 ಮಾಡೋಣ ಅಂತ ನಂದು ಪುರಿಗೆ ಅಂತ ಬಿಡಿ ಬಿಡಿ ಗೊತ್ತಾಳ ಆತತ್ತು ಆತತ್ತು. ಒಣಸದ ವ್ಯವಸ್ಥೆ ನಿನ್ನ ಕರೆಂಟ್ ಯಾವ ಚೆನ್ನಾಗಿ ಈ ತೀರ್ಮಾನ ಮಾಡ್ಬೋದು. ಯಾಕೆ ತೀರ್ಮಾನ? ಮುಂದಾಲೊತ್ತು ನಿನ್ನ ಹಾ ದಾ ಒಂಜಿ 101 ಬಗೆ ಚೀಪೆದ ತಿಂಡಿ ನೂತ್ತೊಂಜಿ ಹಾ. ಇನ್ನೇನು ತಾರೆ ಐದು ನೂತ್ತನ್ ಮಾವತ್ತು ನಾವು ದಾನ ದಾನವ ನೂತ್ತನ್ ಬಗ್ಗೆ ಲಕ್ಕರ ಆಯ್ತಿಲ್ಲ ನಕ್ಕು ಇರಕ್ಕೆ ತೆಂಚಿಗೆನೆ ತೆಂಜಿನ ಅವರು ಇನ್ನೂ ಹೋಲಿಗೆ ನಾಯಿ ಒಳಗೆ ತಾಯಿ ಹೋಲಿಗೆ ನಾಯಿ ಒಳಗೆ ಹಾ ಅಂಜನೆ ಉಂಡೆ ಉಂಡೆ ಬಾ ಉಂಡೆ ಉಂಡೆ ಅಂಜನೆ ಓಡ್ದು ಬಟ್ಟೆ ಕೇಳಿದ ವ್ಯವಸ್ಥೆ ಈಗ ಬರ್ಬೋದು ಉಂಡೆ ಹಾ. ನಮ್ಮನೆ ತಿಂಡಿ ಹಾ. ನಮ್ಮನೆ ಹಾ. ಗೋವು ಇದೆ ಇಂಚಿನದ ಮಲ್ಲೆಜ್ಜಿ ಹಾ. ಒಂಜಿ ತಿಂಡಿ ಅಗತ್ಯ ಬೋದು ಅಯ್ಯೋ ನೀವು ಈ ನಾನು ಯಾರು ಬರ್ತಾ ಬಂದೆ ಯಾರು ಮಕ್ಕಳಯ್ಯ ಚಾಟ ಯಾರು ಮಾರ್ರೆ? ನಾವು ನೋಡು. ಸತ್ಯ ಎಂಕಿಲ ಮದುವೆ ಆದ ಮಕ್ಕ ನಿತ್ಯ ಒಂದು ಮದುವೆ ಈಗ ಬರ್ತೀನಿ ಯಾಕೆ ಮತ್ತೆ ಬರ್ತೀನಿ ಯಾಕೆ ನಿಂತ್ಕೊಳ್ಳೋದು ಮಂಜಾರ ಇಂಚಿಕೇನೆ ಎಂಟ್ಲ ಮದುವೆ ಕರೆದು 15 ದಿನಟ್ಟು ನಿನ್ನ ಮದುವೆ ನಿನ್ನ ಮಾತ 15 ಆ? பொண்ணு ഞാനേ നടന്നു നോക്ക പൊണ്ണൂದು ಆ பொண்ணு ಇಷ್ಟ ನಿಕ್ಕು ಯಾರು ಮದುವೆ ಆಗುತ್ತೆ ನಮ್ಮ ಇಲ್ಲ ಹೆಂಗೆ ಸತ್ಯ ಮದುವೆನೆ ಬರ್ತಿ ಐಕ್ಲ ಮೇಲ್ದುನ್ನ ಜನ್ಮ ಹೆಂಗೆ ಸತ್ಯ ಪಾಪ ಜನ್ಮ ಐಕ್ಯ ಐಕ್ಯ ಬಂದು ಆ ಕುಜಿಗೆ ಅಂತ ಮಂತ್ರ ವಿಷಯ ಬಂದಿನಿ ಒಂದು ಬರುದು 5 ರೂಪಾಯಿ ಒಂಜಿ ಇದು ಬರುದು ಬರ್ತಿ ಯಾವ ಒಂಜಿ ಬರುದು ದೂದೆ ಜನ್ಮಗೆ ಯಾವ ಇದು ಏನಲ್ಲ ಅಂತಿನ ವಿಚಾರ ಯಾತ ಬಂಗನಲ್ಲ ಯಾತ ಮುಗಿಪೆ ಯಾತ ಮುಗಿಪೆ ಯಾತ ಒಂದು ಪ್ರಶ್ನೆ ಏನು ಅಂದ ಪ್ರಶ್ನೆಗೆ ನಮ್ಮ ಸುಂಟ ಅಯ್ಯೋ ದೇವರೇ ಎಂಕ್ಲು ಪಾತೆರ ನಾವು ಪಾತೆರ ನಿನ್ನ ಲೆಕ್ಕ ನಾವು ಬಗುಲ್ನೆ ಎಂಕಲ್ ಬಗಲ ನಿಮಗೆ ಅರ್ಥ ಹೌದು ಅಥವಾ ಅಲ್ಲ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರ್ತೀನಿ ಸಂದರ್ಭ ಸಹಿತ ವಿವರಣೆ ಮಾಡ್ತೀನಿ ಅಂದ ಇತ್ತ ನಿಖಿಲ ರಾಜ್ಯ ಅಲ್ಲ ಎನ್ನ ಕೈಟ್ಟು ಓಲೆ ಕೊಡ್ತಾರೆ ಯಾನು ಕೊಡ್ತೆ ರಡ್ಡೆ ಜಾಲ ಎನ್ನ ಕೈಟ್ಟು ಓಲೆ ಕೊಡ್ತಾರೆ ಕುಶಾಲತೆ ಗಂಭೀರ ಓಲೆ ಕೊಡ್ತೆ ನಿಖಿಲ ರಾಜ್ಯ ಕೊಡ್ತೀನಿ ಅಂದಿನ ಓಲೆ ಪುತ್ತೂರಿಗೂ ಎನ್ನವ ಪುತ್ತೂರಿಗೆ ಇತ್ತ ನಮ್ಮ ಪುತ್ತೂರು ದೊಲೆ ಪುತ್ತೂರು ದೊಲೆ ನಿಖಿಲ ರಾಜ್ಯದ ಓಲೆ ಬಣ್ಣೂರಿಗೂ ಎನ್ನವ ಬಣ್ಣೂರು ಎನ್ನವ ಬಣ್ಣೂರಿಗೆ ಇತ್ತ ನಮ್ಮ ಬಣ್ಣೂರು ದೊಲೆ
ಪೂರ್ಣಿಮಾ ಎನ್ನಲ ಪೂರ್ಣಿಮಾ ಓ ಎಟ್ಟಂತಿ ನಕಲೆ ಮಾಲ ಮಂಡ ನಕಲೆ ನಿಕಲ ನಕಲೆ ಓದ ಕೊಟ್ಟಿನ ಮಂಜಾ ಕೊಟ್ಟಾಗಿ ಅವರು ಕೂಡ ಮಂಜಾ ಬೋರಿ ಯಾವುದು ಸೈಕಲ್ ಬೋರಿ ಮಂಜಾ ಅಲ್ಲ ಇದು ಜೀವನದ ಪ್ರಶ್ನೆ ಈ ಈ ಸರಿ ವಿಮರ್ಶೆ ಸರಿ ಯೋಚನೆ ಮಾಡ್ಕೋ ಈ ನೋಡೆ ಬೈ ನೋಡಿ ಯಾನ ಪುಟ್ಟಗಲ್ಲ ಸುಳ್ಳಿಯಾಗಿ ಮಾತಿಗೆ ಸುಳ್ಳೆ ಪುಟ್ಟ ಬಾರ ಪುಟ್ಟದಿದ್ದಾನೆ ಈಚೆ ಒಳಗೆ ಪುಟ್ಟದಂತೆ ಈ ಮಂದಿ ಅಲ್ಲ ಕರೆದೆ ಬರ್ತೀರಿ ಕಲರ್ ಕಡೆ ಹೋಗಿ ಮಾಡಿ ತೆಗೆದಿರಾ ಆ ಮಾಡಿ ಆನಿ ತೆಗೆದ ಎಲ್ಲ ಅಷ್ಟೇ ನಾನು ಎಲ್ಲ ಮಾಡ್ತೀನಿ ತೆಗೆದ ಇದು ಜನ ಆಮೇಲೆ ಕಬಾಕ ಒನ್ನಾರು ಗುಂಡ ಒಳ್ಳೆ ಹೋಗ್ತಾ ಇದು ಗೋಡೆ ಆಮೇಲೆ ಹೋಗ್ತೀನಿ ಹೋಗ್ತಾನೆ ಪುರಂದರ ಗೌಡಿರಾಗಿತ್ತು ಹೆಚ್ಚೆ ಪುರಂದರ ಇಟ್ಟೇನೆ ಟೀಚರ್ನ ಹೆಚ್ಚೆ ಮತ್ತೆ ಪೂರ್ಣಿಮಾ ಪೂರ್ಣಿಮಾ ಟೀಚರ್ ಉದ್ದ ಚಲ್ ಅವು ಜನ ಇರ್ತದೆ ಉದುರಿ ಅಂತ ಗೊತ್ತಿದ್ದು ಮಾತ್ರ ರಂಗಬಾದ್ರಿ ಕಾತ ಸೀರೆ ಮಾಡಿರ್ತಾರೆ ನನಗದ ಬಣ್ಣ ಹೋದೆ ಒಂದು ತುವೇರೆ ಎಣ್ಣೆ ಕಪ್ಪದ ಎಣ್ಣೆ ಕೆಂಪು ಈ ನಿನ್ನ ಮಣ್ಣನ್ನು ಎಂಚಿನ ನಾಯಿ ಪರಿಹಾರದ ಮನೆ ಬಂತು ಈ ಎಂಚ ಬಂಪರಂಚ ಆಚಿದ್ರೆ ಈ ಯಾನ್ ಮಣ್ಣಿನ ಕೇಳುತ್ತೆ ಖಂಡಿತವಾಗಿ ಯಾನ್ ಕೊರಲ ಕಟ್ಟುವುದು ಕೊಂಡನ್ನಾಡು ಇದಕ್ಕೆ ಹೆಂಗ್ ಎಂಟು ಪೂರ್ಣಿಮಲ್ಲ ಪೂರ್ಣಿಮೆ ಯಾನ್ ಭಾಷೆ ಬರ್ತದೆ ಯಾನ ಭಾಷೆ ಗೆತ್ತೊಂದಿಲ್ಲ ಇನ್ನ ಭಾಷೆ ಅವು ಒಟ್ಟು ಭಾಷೆ ಇನ್ನ ಭಾಷೆ ಬಲಿಕತಿಲ್ಲ ಯಾನ್ ಭಾಷೆ ಯಾನ ಭಾಷೆ ಗೆತ್ತೊಂದಿಲ್ಲ ಯಾನ್ ಊಟ ಅರಸು ಮಾರ ಪೂರಿ ಮುಂಜೆ ಬರಲು ಇದೊಂದು ಊಟ ಅರಸಾಗುತ್ತೆ ಇದಕ್ಕೆ ಪೊಣ್ಣು ಏತ್ರ ತಿಕ್ಕೋಣ ಎಂಟು ಪೊಣ್ಣು ತಿಕ್ಕುಜಿದು ನಿನ್ನ ಪಡ್ಪು ಅತ್ಯಾರ ಒಂಜಿ ಅರಸ್ವಾಯಿನ ಕೊನ್ನಂಚಿನ ಭಾಷೆಯನ್ನು ಒರಿಪಾಯತ್ತಿರಂಚಿನ ಗತಿಗೆಟ್ಟಿನ ಜನಕ ಮನೆಗಳಲ್ಲಿ ಇದು ನಮಗೆ ಧರ್ಮ ಗೀತೆ ವಿಚಾರ ತ್ಯಾಗ ಮಾಡ್ತಿದ್ದರಿಗೆ ಪೂರ್ಣಿಮನೆ ಕುರಿತು ಬರ್ಲಿಕ್ಕೆ ಪೂರ್ಣಿಮನೆ ಕುರಿತುಕೊರು ಇರು ಏರೇನು ಮದುವೆ ಮೇಲೆ ಬಿಟ್ಲೆ ಪೂರ್ಣಿಮನೆ ಮದುವೆ ಆಲೆ ಮದುವೆ ಅವೇ ಅವೇ ಆ ಶಬ್ದ ಉಪಯೋಗ ಆಗುತ್ತಲ್ಲ ಪೂರ್ಣಿಮೆಯನ್ನು ಮದುವೆ ಮೇಲೆ ಹುಟ್ಲೆ ಇದು ಓದ್ಬೋದು ಸೈಲಿ ಎಂಕ ಪೂರ್ಣಿಮೆ ಬೋಡು ಅಂತ ಆತು ಪತ್ತಿನ ಬಲ್ಲದೆ ಬರ್ತವ ಎನ್ನ ಪಂಡತೆ ಉತ್ತರ ಅಂತ ಪಂಡತ ಬವೆ ಅದೇ ಯಾರು ಕೇಳಿದ ಪ್ರಶ್ನೆ ಗೊತ್ತಾಗ್ಬೋದು ಎಂದಿನ ನೈತಿಕ ಹೊಣೆ ಬತ್ತು ನಿನ್ನ ಬುಧರ್ ಸೇರ್ತೀನಿ ಮೊದಲು ಹೊಣೆ ಹೋಗ್ತಾರೆ ನಿನ್ನ ಬುಧರ್ ಸೇರ್ತೀನಿ ನಂಗೆ ಓಲೊಂದು ಅಡಿಕಾಯ್ತು ಬರೆದಬಾರ್ದು ಅಂತಂದ್ರೆ ಅದೇ ಯಾರು ಕೇಳಿದ ಪ್ರಶ್ನೆ ಗೊತ್ತಾಗ್ಬೋದು ನಿನ್ನನ್ನು ಯಾರು ನೋಡಿ ಕಾಣ ಪುತ್ತೂರು ನೋಡಿ ಬಣ್ಣೂರು ನೇರು ನಾಡು ಓಲೆ ಪೂರ್ಣಿಮಾ ಆಯ್ ಪುತ್ತೂರು ಬಣ್ಣೂರು ಪೂರ್ಣಿಮಾ ಗಂಟು ಜನ ಸಹ ಓಲೆ ಮುಂಚೆ ಸಿಕ್ಕಿದ್ದು ಗೊತ್ತಾಗ್ತೀನಿ ಗೊತ್ತಾಗ ಅದೊಟ್ಟು ಇದಾರ ಮಾತಾಡಂడి ఇవన్నీ రాష్ట్రాన్ని నాన్న మాట్లాడండి ఇవన్నీ నియంత్రణ ఎంకో నీకు మాత్రం ఉండండి ఇదాన్ని మాట్లాడండి ఎన్ని భక్తి విషయం మాట్లాడు ಆರು ಪಣಚ್ಚಿ ಪಡ್ತಾರ ಆಯ ಪನಿಷ್ಮೆಂಟ್ ಮುಲ್ಪ ಅರಸು ಯಾನ್
ಅವ್ರು ಪಣಚ್ಚಿ ಬರ್ತಾರೆ ಮುಲ್ಪದಾರ ಯಾನಲ್ಲಿ ಅವ್ರು ಬರ್ತಿನ ಭಕ್ತಿ ಕೊಡ್ತಾರಂತ ಮುಖ ಯಾರು ಅರ್ಥ ಹೋಗ್ತದೆ ಅಣ್ಣ ರೊಟ್ಟೆ ಬಿಟ್ಟು ತಂದು ಬರ್ತಾ ವಯಸ್ಸಾಗಿ ಸುಧಾರಿಸ್ತಾರೆ ಬಿಟ್ಕೊಂಡು ವಹಿಸೋನ್ನ ಆಲೋಚನೆ ಮಾಡ್ಕೊಡ್ಬೋದು ದಾರಿಂದ ಏನನಿ ಎಲ್ಲ ಮೋಡಿದ್ರೆ ಮಂಗೇನಲ್ಲಿ ಕೂಡ ಇನ್ನು ಬೊಕ್ಕೋಯ್ತುಂಟು ಇನ್ನು ದಾಲಾಜಿ ಬರ್ದೆ ಯಾರು ಹಾಕೋ ಈ ಏರಿಕೆ ಆಗ ಆಕರ ಬಲ್ಲೆ ಯಾರು ಆಗ ಹಾಕಿದ ಈ ಏರಿಕೆ ಆಕರ ಬಲ್ಲೆ ಬಂದತ್ತೆ ಯಾರು ಕೇಳಿ ಕುತ್ತರಗಳು ಯಾರು ಆಗ ಹಾಕಿದ ಈ ಏರಿಕೆ ನಾನು ಏನು ಅದು ಪಡಿ ಹಾಕಿ ಆಕರ ಬಲ್ಲೆ ಬಂದತ್ತ ಎಲ್ಲರ ತೊಂದು ಪಾದ ಪಾಪದ ದಿಕ್ಕಿ ಬಂದಾನ ನಿಕ್ಕು ಪೊಣ್ಣು ದಿಕ್ಕಿச்சு வந்து நான் மைக்கை போடுறதில்ல ஓ பொண்ணு ಈ ಪಂಡಿಲಕ್ಕೆ ನಿಕ್ಕೆ ಕೇಳುತ್ತ ನಿಕ್ಕೆ ಅಧಿಕಾರದ ಮತ ನಿಕ್ಕೆ ಅಧಿಕಾರದ ಮತ ಧರ್ಮೇಂದ್ರ ಹೇ ಉಚಿ ಈ ಪಂಡಿಲಕ್ಕೆ ಕೇಳ ಧರ್ಮೇಂದ್ರ ದಾ ಎಟ್ಟೆ ಪಾತ್ರ ಬರ್ಪೆ ಪೂರ್ಣಿಮನೆ ಎಂಕ ಪುರ್ತು ಕೊರ್ನ ಎಟ್ಟ ಇಚ್ಚಿ ಬಂದಾಂಡ ಅಣ್ಣ ಪಂಪುನ ಮಮಕಾರ ಪುರ್ತು ನೀನು ಕೇಳ